ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಪ್ರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ದೇವರ ವಾಕ್ಯವನ್ನು ಆಲಿಸಿಕೊಂಡು ನಾವು ಇವತ್ತಿನ ಈ ಧ್ಯಾನವನ್ನು ಮಾಡೋಣ. ಸೈತಾನನ ಸೋಲು. ಆನಂತರ ಯೇಸು ಸ್ವಾಮಿಯನ್ನು ಪವಿತ್ರಾತ್ಮ ಬೆಂಗಾಡಿಗೆ ಕರೆದೊಯ್ದರು. ವನ್ಯ ಮೃಗಗಳಿದ್ದ ಆ ಕಾಡಿನಲ್ಲಿ ಯೇಸು 40 ದಿನಗಳನ್ನು ಕಳೆದರು. ಆ ಅವಧಿಯಲ್ಲಿ ಸೈತಾನನು ಅವರನ್ನು ಪರಿಶೋಧಿಸಲು ಪ್ರಯತ್ನಿಸಿದನು. ದೇವದೂತರು ಅವರನ್ನು ಉಪಚರಿಸಿದರು. ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರ ನಿಮಗೆ ಸ್ತುತಿಯಾಗಲಿ. ಪ್ರಿಯರೇ, ಯೇಸು ಸ್ವಾಮಿ ತನ್ನ ಸಾಮ್ರಾಜ್ಯವನ್ನು ಸಾರುವಂತಹ, ದೇವರ ಸಾಮ್ರಾಜ್ಯವನ್ನು ಸಾರುವಂಥ ತನ್ನ ಕೆಲಸವನ್ನು ಆರಂಭ ಮಾಡುವುದಕ್ಕೆ ದೀಕ್ಷಾ ಸ್ನಾನವನ್ನು ಪಡೆದುಕೊಂಡರು. ತದನಂತರ ಅವರು 40 ದಿನಗಳ ಕಾಲ ತಪಸ್ಸು ಮಾಡಿದರು, ಉಪವಾಸ ಮಾಡಿದರು. ಈ ತಪಸ್ಸು ಮತ್ತೆ ಉಪವಾಸ ಯಾಕೆ? ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡಿದರೆ ಶಕ್ತಿಶಾಲಿಯಾದಂಥ ಪರಾಕ್ರಮಿ ದೇವರು ಎಲ್ಲ ಇಸ್ರಾಯೇಲ್ ಜನರನ್ನು ಅಂದಿನ ಐಗುಪ್ತ ದೇಶದ ರಾಜನಾದಂತಹ ಫರೋವನ ಅಧೀನತೆಯಿಂದ ಬಿಡಿಸಿಕೊಂಡು ಬಂದರು. ಐಗುಪ್ತ ದೇಶದಿಂದ ದೇವರು ಆಶ್ವಾಸನೆ ಮಾಡಿದಂತಹ ಆ ಹಾಲು ಜೇನು ಹರಿಯುವಂಥ ಕಾನಾನ್ ದೇಶವನ್ನು ತಲುಪಬೇಕಿದ್ರೆ ಏನು 3 ತಿಂಗಳು ಸಾಕಾಗಿತ್ತು. ಜಾಸ್ತಿ ಅಂತೇಳಿ 6 ತಿಂಗಳು ಅಥವಾ 1 ವರ್ಷ ಅಂತ ನಾವು ಒಪ್ಪಿಕೊಳ್ಳೋಣ. ಆದರೆ ಆ ಜನರು 40 ವರ್ಷಗಳ ಕಾಲ ಆ ಮರಳುಗಾಡಿನಲ್ಲಿ ಸುತ್ತಿದರು. ಯಾಕೆ ಹೀಗಾಯಿತು? ದೇವರು ಯಾಕೆ ಅವರನ್ನು ಅಷ್ಟು ದೀರ್ಘಕಾಲ ಮರಳುಗಾಡಿನಲ್ಲಿ ಇಟ್ಟರು ಎಂಬ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಬರ್ತದೆ. ಉತ್ತರ ಏನಂತ ಹೇಳಿದರೆ, ಈ ಜನರು ಐಗುಪ್ತ ದೇಶದಲ್ಲಿದ್ದಾಗ, ಈಜಿಪ್ಟ್ನಲ್ಲಿದ್ದಾಗ ಅವರು ಇತರ ಜನರೊಂದಿಗೆ ಸೇರಿ ಜೀವನವನ್ನು ಮಾಡುತ್ತಿದ್ದರು. ಅವರ ಪೂರ್ವಜರಾದಂತಹ ಜೋಸೆಫ್, ಯಾಕೋಬನ ಮಕ್ಕಳಲ್ಲಿ ಒಬ್ಬನಾದವನು, ಆತನೊಬ್ಬ ಪ್ರಾಮಾಣಿಕ ಮನುಷ್ಯ, ದೇವರಿಗೆ ಮೆಚ್ಚಿದಂಥ ಮನುಷ್ಯ. ಆತನಿಂದ ಈ ಸಂತತಿ ಬೆಳೆದು ಬಂತು ಮತ್ತು ಆತನ ಸಹೋದರರು ಕೂಡ ಅಲ್ಲಿ ಹೋಗಿ ತಲುಪಿದ್ದರು. ಹೀಗೆ 400 ವರ್ಷಗಳ ಕಾಲ ಇಸ್ರಾಯೇಲ್ ಜನರು ಅವರು ದ್ವಿಗುಣ ಮತ್ತೆ ಪುನಃ ಅವರು ಗುಣಾಕಾರದಲ್ಲಿ ಅವರು ಹೆಚ್ಚುತ್ತಾ ಹೋದಂತೆ ಅಲ್ಲಿ 400 ವರ್ಷಗಳನ್ನು ಕಳೆದರು. ಈ 400 ವರ್ಷಗಳಲ್ಲಿ ಅವರು ಎಲ್ಲ ಜನರೊಂದಿಗೆ ಬೆರೆತಿದ್ದರು. ಅವರಿಗೆ ಸರಿಯಾದ ದಾರಿಯಲ್ಲಿ ಕೊಂಡೊಯ್ಯಲು, ಆಧ್ಯಾತ್ಮಿಕ ಜೀವನದಲ್ಲಿ ಮಾರ್ಗದರ್ಶನ ಮಾಡುವವರು ಯಾರು ಕೂಡ ಇದ್ದಿಲ್ಲ. ಏನಾಯ್ತಂತ ಹೇಳಿದರೆ, ಅವರು ಈಜಿಪ್ಟ್ ದೇಶದ ಜನರ ಪ್ರಾಬಲ್ಯಕ್ಕೆ ಒಳಗಾದರು. ನೈತಿಕತೆಯಲ್ಲಿ ಮತ್ತು ಆಧ್ಯಾತ್ಮಿಕ ಜೀವನದಲ್ಲಿ ಅವರೇನು ಮಾಡ್ತಿದ್ದರು ಅದೇ ಪ್ರಕಾರ ಇವರು ಕೂಡ ಮಾಡ್ತಿದ್ದರು. ನಿಜವಾಗಿ ಹೇಳ್ಬೇಕಂತ ಹೇಳಿದರೆ ಏಕದೇವರನ್ನು ಅವರು ಮರೆತು ಬಿಟ್ಟಿದ್ದಾರೋ ಎಂಬ ಒಂದು ಪ್ರಶ್ನೆ ಬರ್ತದೆ.
ಆದರೆ ಅವರು ಅಲ್ಲಿ ಆ ಗುಲಾಮತನದಲ್ಲಿ ಇರುವುದನ್ನು ನೋಡಿ ದೇವರು ಕನಿಕರ ಪಟ್ಟರು. ಅವರ ಆಯ್ಕೆ ಮಾಡಿದಂಥ ಜನರು ಅವರನ್ನು ಹೊರಗೆ ಕರೆತರ್ತಾರೆ. ಆದರೆ ತಕ್ಷಣಕ್ಕೆ ಆ ದೇಶಕ್ಕೆ ಅವರನ್ನು ಕೊಂಡೊಯ್ಯುವುದಿಲ್ಲ, ಹಾಲು ಜೇನು ಹರಿಯುವಂಥ ದೇಶಕ್ಕೆ ಕೊಂಡೊಯ್ಯುವುದಿಲ್ಲ. ಯಾಕಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಆ ದೇಶ ಅವರಿಗೆ ಕೊಡಬೇಕಿದ್ರೆ ಈ ಜನರು ಅವರು ನಿರ್ಮಲತೆಯನ್ನು ಹೊಂದಬೇಕು, ಪಾಪದಿಂದ ಅವರು ಪರಿಶುದ್ಧರಾಗಬೇಕು, ನಂತರ ಹೋಗ್ಬಹುದು ಅಲ್ಲಿಗೆ. ಅದಕ್ಕಾಗಿ ಆ 40 ವರ್ಷಗಳ ಕಾಲ ದೇವರು ಈ ಜನರನ್ನು ಮರಳುಗಟ್ಟಿನಲ್ಲಿ ಕೊಂಡೊಯ್ಯುತ್ತಾರೆ, ಅವರನ್ನು ಶುದ್ಧೀಕರಿಸ್ತಾರೆ. ಅವರ ಪಾಪದಿಂದ ಹೊರಗೆ ಬರಲು ದೇವರು ಅವರಿಗೆ ಈ 10 ಆಜ್ಞೆಗಳನ್ನು ನೀಡುತ್ತಾರೆ. ಅವರ ಕೆಟ್ಟತನದಿಂದ ಪ್ರತ್ಯೇಕವಾಗಿ ಮೂರ್ತಿ ಪೂಜೆಯಿಂದ ಹೊರಬರಲು ದೇವರು ಅವರಿಗೆ ಬೋಧನೆ ನೀಡುತ್ತಾರೆ. ಆ ಪ್ರಕಾರ ಅವರನ್ನು ಅವರು ಸಿದ್ಧ ಮಾಡುತ್ತಾರೆ. ಈ 40 ವರ್ಷಗಳು ಆದ ಮೇಲೆ ಅವರಿಗೆ ದೇವರು ಆಶ್ವಾಸನೆ ಮಾಡಿದಂಥ ಆ ಹಾಲು ಜೇನು ಹರಿಯುವಂಥ ಕಾನಾನ್ ದೇಶ ಸಿಗುತ್ತದೆ. 40 ವರ್ಷಗಳು ಕಳೆದು ಹೋದು ಅಂತ ಹೇಳಿದರೆ ಒಂದು ಜನಾಂಗ ಕಳೆದು ಹೋದಂತೆ. ಈ ಮೂರ್ತಿ ಪೂಜೆಯಲ್ಲಿ ಇರಬಹುದು ಅಥವಾ ಅನೈತಿಕ ಜೀವನದಲ್ಲಿ ಮುಳುಗು ಹೋಗಿದ್ದಂಥ ಜನಾಂಗ ಈಗ ಹೊಸ ದೇಶಕ್ಕೆ ಬರುವಾಗ ಇರುವುದಿಲ್ಲ. ಹೊಸ ದೇಶಕ್ಕೆ ಬರುವಾಗ ಯಾರು ಅಲ್ಲಿಗೆ ಒಳ ಹೋಗ್ತಾರಂತ ಹೇಳಿದರೆ, ಯಾರು ದೇವರ ಆಜ್ಞೆಯ ಪ್ರಕಾರ ಜೀವಿಸ್ತಾರೆ, ಯಾರು ನೈತಿಕತೆಯಿಂದ ಇದ್ದಾರೆ, ಅವರು ಅಲ್ಲಿಗೆ ಹೋಗಿ ತಲುಪ್ತಾರೆ. ಅವರಿಗೆ ಒಂದು ರೀತಿಯಲ್ಲಿ ಆ ದೇಶ ಸ್ವರ್ಗ ಸಿಕ್ಕಿದ ಹಾಗೆ. 40 ವರ್ಷ ಅವರು ಆ ಮರುಭೂಮಿಯಲ್ಲಿ ಇದ್ದುದು ಸಾಧಾರಣ ನರಕದ ಜೀವನ ಯಾತನೆ. ದೇವರವರನ್ನು ಕಾಪಾಡಿದ್ದರು, ಅವರಿಗೆ ಏನೆಲ್ಲ ಬೇಕಿತ್ತು ಅದನ್ನು ಕೊಟ್ಟಿದ್ದರು. ಅವರಿಗೆ ಆಹಾರ ಇರಬಹುದು, ನೀರು ಇರಬಹುದು. ಅದೇ ಪ್ರಕಾರ ಅವರನ್ನು ಈ ಹಸಿವಿನಿಂದ ಸಾಯಲಿಕ್ಕೆ ಬಿಡಲಿಲ್ಲ. ಆದರೆ ಯಾವಾಗ ಅವರು ಮರುಭೂಮಿಯಿಂದ ದಾಟಿ ಈ ಕಾನಾನ್ ದೇಶಕ್ಕೆ ಬರ್ತಾರೆ, ಅದು ಅವರಿಗೆ ಒಂದು ರೀತಿಯಲ್ಲಿ ಸ್ವರ್ಗ ಸಿಕ್ಕಿದ ಹಾಗೆ ಆಯಿತು. ಅಂತಹ ಒಂದು ಸ್ವರ್ಗದ ಅನುಭವ ಅಥವಾ ಸ್ವರ್ಗದ ಜೀವನ ಈ ಪ್ರಕೃತಿಯಲ್ಲಿನ ಎಲ್ಲ ಜನರಿಗೆ ಸಿಗಬೇಕಿದ್ರೆ ನಾವು ಕೂಡ ನಮ್ಮ ಜೀವನದಲ್ಲಿ ಅಂತಹ ಒಂದು ತ್ಯಾಗದ ಕಠಿಣ ತಪಸ್ಸಿನ ಜೀವನವನ್ನು ಮಾಡಬೇಕು. ಆ ಒಂದು ಸಾಮ್ರಾಜ್ಯದ ಸುವಾರ್ತೆಯನ್ನು ಸಾರಬೇಕಿದ್ರೆ ಯೇಸು ಸ್ವಾಮಿ ಸ್ವತಃ ಆ ಒಂದು ಅನುಭವವನ್ನು ಪಡೆಯುವುದನ್ನು ನಾವಿಲ್ಲಿ ನೋಡುತ್ತೇವೆ. 40 ದಿವಸಗಳ ಕಾಲ ಅವರು ಅರಣ್ಯದಲ್ಲಿ ಮರುಭೂಮಿಯಲ್ಲಿ ಕಠಿಣ ತಪಸ್ಸು ಮತ್ತು ಪ್ರಾರ್ಥನೆಯನ್ನು ಮಾಡ್ತಾರೆ. ಆ 40 ದಿನಗಳಲ್ಲಿ ಆಹಾರವನ್ನು ಅವರು ಸೇವಿಸುವುದಿಲ್ಲ, ಪ್ರಾರ್ಥನೆ ಮಾಡುತ್ತಾರೆ, ಹಸಿಯುತ್ತಾರೆ. ಅವರು ಅನೇಕ ಬಾರಿ ನಾವು ಯೋಚನೆ ಮಾಡಿದುಂಟು, ಹಸಿವು ಅದು ಕೆಟ್ಟದು ಅಂತ ಹೇಳಿಕೊಂಡು ಊಟ ಮಾಡುವುದು, ಭೋಜನ ಮಾಡುವುದು ನಮಗೆ ತೃಪ್ತಿ ಮತ್ತು ಸಂತೋಷ ನೀಡ್ತದೆ. ಹಸಿವು ನಮ್ಮ ಸಂತೋಷವನ್ನು ಅದು ಕಿತ್ತು ಬಿಡ್ತದೆ. ಇರಬಹುದು ಬಾಹ್ಯವಾಗಿ ನೋಡುತ್ತಿರುವಾಗ ನಮ್ಮ ಮುಖದಲ್ಲಿ ಸಂತೋಷ ಇರಲಿಕ್ಕಿಲ್ಲ. ಆದರೆ ನಾವು ದಿವ್ಯ ದೃಷ್ಟಿಯಿಂದ ನೋಡಿದರೆ ನಮ್ಮ ಅಂತರಂಗದಲ್ಲಿ ಸಂತೋಷ ಇದ್ದರೆ, ಖುಷಿ ಇದ್ದರೆ, ಸಮಾಧಾನ ಇದ್ದರೆ ಹೊರಗಡೆಯಿಂದ ಕಾಣುವಂಥ ಸಂತೋಷಕ್ಕಿಂತ ಆ ಸಂತೋಷ ಮಿಗಿಲಾಗಿದೆ. ಅದು ಇರಬೇಕಿದ್ರೆ ನಾವು ಹಸಿಯಬೇಕು. ನಾವು ದೇಹದಲ್ಲಿ ಕೂಡ ಹಸಿಯಬೇಕು. ಅದೇ ಪ್ರಕಾರ ಮತ್ತು ಅದಕ್ಕಿಂತಲೂ ಮಿಗಿಲಾಗಿ ನಮ್ಮ ಆತ್ಮದಲ್ಲಿ ನಾವು ಹಸಿಯಬೇಕು. ಅದಕ್ಕಾಗಿ ಪ್ರಿಯರು ನಾವು ನೋಡ್ತೇವೆ, ಹಲವಾರು ಬಾರಿ ಯಾರೆಲ್ಲರೂ ಕೂಡ ದಿನನಿತ್ಯ ದೇವರ ವಾಕ್ಯವನ್ನು ಆಲಿಸ್ತಾರೆ, ಅವರಿಗೆ ದೇವರ ವಾಕ್ಯದ ಮೇಲೆ ಇರುವಂಥ ಪ್ರೀತಿಗಿಂತ ಮಿಗಿಲು ಯಾರಲ್ಲಿ ಇರ್ತದಂತ ಹೇಳಿದರೆ, ಪ್ರಥಮವಾಗಿ ಯಾರು ದೇವರ ವಾಕ್ಯವನ್ನು ಕೇಳ್ತಾರೆ ಮತ್ತು ಅಲ್ಲಿ ಇರುವಂಥ ಅದ್ಭುತವನ್ನು ನೋಡ್ತಾರೆ, ಅವರಿಗೆ ತುಂಬ ಖುಷಿ ಆಗ್ತದೆ. ಓ, ಇದು ಆದರೆ ದೇವರ ವಾಕ್ಯ, ನಾನು ಯಾಕೆ ಇಷ್ಟ ತನಕ ಇದನ್ನು ಕೇಳಲಿಲ್ಲ ಅಂತ ಒಂದು ರೀತಿಯಲ್ಲಿ ಹಸಿವಿನಿಂದ ಅವರು ಸ್ವೀಕಾರ ಮಾಡ್ತಾರೆ ಮತ್ತು ಅವರ ಜೀವನದಲ್ಲಿ ಅದ್ಭುತಗಳನ್ನು ಆಗುವುದನ್ನು ನಾವು ಕಾಣುತ್ತೇವೆ. ಹಸಿವಿರಬೇಕು. ಯೇಸು ಸ್ವಾಮಿ ದೇಹದಲ್ಲಿ ಅವರು ಖಂಡಿತವಾಗಿಯೂ
ತುಂಬ ಹಸಿದರು ಮತ್ತು ಅವರು ಕ್ಷೀಣರಾದರು ಕೂಡ. ಆ ಸಂದರ್ಭದಲ್ಲಿ ಸೈತಾನನು ಬಂದು ಯೇಸು ಸ್ವಾಮಿಗೆ ಪ್ರಲೋಭನೆಗಳನ್ನು ತರುತ್ತಾನೆ. ಮೊತ್ತ ಮೊದಲಿಗೆ ಕೇಳಿದಾಗ ನನಗೆ ಕೂಡ ಆಶ್ಚರ್ಯ ಆಯಿತು. ಯೇಸು ಸ್ವಾಮಿ ದೇವರ ಕುಮಾರ, ಅವರಿಗೆ ಯಾಕೆ ಪ್ರಲೋಭನೆಗಳು ಬಂದವು? ನಮಗೆ ಮನುಷ್ಯರಿಗೆ ಬರುವುದು ಸಹಜ, ಆದರೆ ದೇವರ ಕುಮಾರ ಯೇಸು ಸ್ವಾಮಿಗೆ ಯಾಕೆ ಪ್ರಲೋಭನೆಗಳು ಬಂದವು, ಕಾಟಗಳು ಬಂದವು ಅಂತ ಹೇಳಿಕೊಂಡು. ಈ ಪ್ರಲೋಭನೆ ಬರುವುದು ದೊಡ್ಡ ವಿಷಯ ಅಲ್ಲ, ಎಲ್ಲರಿಗೆ ಕೂಡ ಬರ್ತದೆ. ಮನುಷ್ಯರಾಗಿ ಬಂದಂಥ ದೇವರ ಕುಮಾರರಿಗೆ ಕೂಡ ಇದು ಬಂತು. ಇದು ದೊಡ್ಡ ವಿಚಾರ ಅಲ್ಲ. ಆದರೆ ವಿಚಾರ ಏನಂತ ಹೇಳಿದರೆ, ಈ ಪ್ರಲೋಭನೆಗಳು ಬಂದಾಗ ನಾವು ಏನು ಮಾಡುತ್ತೇವೆ? ಬಲಿಯಾಗುತ್ತೇವೋ ಅಥವಾ ಅದರ ಮೇಲೆ ಜಯ ಸಾಧಿಸುತ್ತೇವೆ? ಇದು ಮುಖ್ಯ. ನಾವೊಂದು ವೇಳೆ ಜಯ ಸಾಧಿಸಬೇಕಿದ್ರೆ ಏನು ಮಾಡಬೇಕಂತ ಹೇಳಿದ್ರೆ, ನಮ್ಮಲ್ಲಿ ಆಂತರಿಕ ಬಲ ಇರಬೇಕು. ಯೇಸು ಸ್ವಾಮಿ ಆಹಾರ ಸೇವಿಸಲಿಲ್ಲ, ಅವರು ದೇಹದಲ್ಲಿ ಕ್ಷೀಣರಾಗಿದ್ದರು, ಬಾಯಾರಿದ್ದರು, ಹಸಿದಿದ್ದರು, ಆದರೆ ಅವರಲ್ಲಿ ಆಧ್ಯಾತ್ಮಿಕ ಶಕ್ತಿ ಇತ್ತು. ಅದಕ್ಕಾಗಿ ಸೈತಾನನು ಎಂಥ ಪ್ರಲೋಭನೆಗಳನ್ನು ತಂದರೂ ಕೂಡ ಅದರ ಮೇಲೆ ಜಯ ಸಾಧಿಸಲಿಕ್ಕೆ ಬೇಕಾದಂಥ ಶಕ್ತಿ ಅವರಲ್ಲಿ ಇತ್ತು. ಸೈತಾನನು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ತನಗೆ ಆಗುವಂಥ ಎಲ್ಲ ಪ್ರಲೋಭನೆಗಳನ್ನು ತಂದು ಯೇಸು ಸ್ವಾಮಿಯ ಮುಂದೆ ಸೋತು ಹೋಗ್ತಾನೆ. ಈ ಪ್ರಲೋಭನೆಗಳು ನಮಗೆ ಒಂದೇ ಸಮಯದಲ್ಲಿ ಬರಬೇಕಂತ ಇಲ್ಲ. ನಾವು ಸುವಾರ್ತೆಯನ್ನು ಓದುವಾಗ ನಮಗೆ ಹೇಗೆ ಕಾಣ್ತದಂತ ಹೇಳಿದರೆ, ಒಂದರ ನಂತರ ಇನ್ನೊಂದು ಸತತವಾಗಿ ಈ ಪ್ರಲೋಭನೆಗಳು ಬಂದವಂತ ಹೇಳಿಕೊಂಡು ಬಂದಿರಲಿಕ್ಕೂ ಸಾಕು. ಆದರೆ ಖಂಡಿತವಾಗಿ ಒಂದೇ ಸಲ ಅಲ್ಲ, ಈ ಪ್ರಲೋಭನೆಗಳು ಜೀವನ ಉದ್ದಕ್ಕೆ ಬರ್ತವೆ. ನಾವು ನೋಡ್ತೇವೆ, ಯೇಸು ಸ್ವಾಮಿ ತನ್ನ ಜೀವನದ ಕೊನೆಗೆ ಅವರು ಆ ತೋಪಿನಲ್ಲಿ ಪ್ರಾರ್ಥನೆ ಮಾಡುತ್ತಿರಬೇಕಿದ್ರೆ, ಆಲಿವ್ ತೋಪಿನಲ್ಲಿ ಪ್ರಾರ್ಥನೆ ಮಾಡಬೇಕಿದ್ರೆ ಅಲ್ಲಿ ಕೂಡ ಪ್ರಲೋಭನೆ ಬಂದಿತ್ತು. ದೇವರೇ, ಪಿತ ದೇವರೇ, ಈ ಒಂದು ಪಾನ ಪಾತ್ರೆಯನ್ನು ನನ್ನಿಂದ ತೆಗೆಯಿರಿ. ಯಾವ ಪಾನ ಪಾತ್ರೆ? ಕಷ್ಟದ ಪಾನ ಪಾತ್ರೆ. ಅವರಲ್ಲಿ ಅವರ ರಕ್ತ ಬೆವರಾಗಿ ಸುರಿದು ಹೋಯಿತು. ಅಂತ ಸಂದರ್ಭದಲ್ಲಿ ನಾವು ಊಹಿಸಬಹುದು ಯಾವ ರೀತಿ ಯೇಸು ಸ್ವಾಮಿ ಆ ಕಷ್ಟಗಳನ್ನು ನೋಡಿದರು. ಬೇಡಪ್ಪ ಅಂತ ಒಂದು ಭಾವನೆ ಬಂದಿರಬಹುದು ಅವರ ಮನಸ್ಸಿನಲ್ಲಿ. ಅದಕ್ಕಾಗಿ ಅವರು ಹೇಳ್ತಾರೆ, ನನ್ನಿಂದ ಈ ಪಾನ ಪಾತ್ರೆಯನ್ನು ತೆಗೆಯಿರಿ ಅಂತ ಹೇಳಿಕೊಂಡು. ಆದರೆ ಮರುಕ್ಷಣದಲ್ಲಿ ಹೇಳ್ತಾರೆ, ನನ್ನ ಇಚ್ಛೆ ಅಲ್ಲ. ಇದು ನಾವು ಮನುಷ್ಯ ಸ್ವಭಾವದಲ್ಲಿ ಇರುವಾಗ ಯಾವ ರೀತಿ ಪ್ರಲೋಭನೆಗಳು ನಮಗಲ್ಲಿ ಬರುತ್ತವೆ ಎಂಬುದನ್ನು ತೋರಿಸಿಕೊಡ್ತದೆ. ಆದರೆ ನಮ್ಮಲ್ಲಿ ಆತ್ಮ ಕೂಡ ಉಂಟು. ಅದಕ್ಕಾಗಿ ಯೇಸು ಸ್ವಾಮಿ ತೋರಿಸಿಕೊಡ್ತಾರೆ, ನನ್ನ ಇಚ್ಛೆ ಅಲ್ಲ, ಮನುಷ್ಯ ಸ್ವಭಾವದಿಂದ ಇಚ್ಛೆಗೆ ನಾನು ಬಲಿಯಾಗುವುದಿಲ್ಲ, ತಮ್ಮ ಇಚ್ಛೆ ನನ್ನಲ್ಲಿ ನೆರವೇರಲಿ ಅಂತ ಹೇಳಿಕೊಂಡು. ಒಂದು ವೇಳೆ ನಾವು ಇಷ್ಟು ಜಾಣರಾದರೆ ನಮಗೆ ಯಾವ ಪ್ರಲೋಭನೆಗಳು ಬಂದರೂ ಕೂಡ ನಾವು ಕೂಡ ಅದರ ಮೇಲೆ ಜಯ ಸಾಧಿಸಬಹುದು. ಎಂಥ ದುಷ್ಟ ಶಕ್ತಿ ಇದ್ದರೂ ಕೂಡ ಆ ಶಕ್ತಿಯನ್ನು ನಾವು ಸೋಲಿಸಲಿಕ್ಕೆ ನಾವು ಖಂಡಿತವಾಗಿಯೂ ಸಾಧ್ಯ ಉಂಟು. ನಮಗೇನು ಬೇಕಿದ್ರೆ ಆಂತರಿಕ ಶಕ್ತಿ ಬೇಕು, ಆಧ್ಯಾತ್ಮಿಕ ಶಕ್ತಿ ನಮಗೆ ಬೇಕು. ಅದು ಹೇಗೆ ಸಿಗ್ತದೆ? ನಾವು ಪ್ರಾರ್ಥನೆ ಮಾಡಿದಾಗ, ದೇವರ ವಾಕ್ಯವನ್ನು ಓದಿ ಅದರ ಮೇಲೆ ನಾವು ಧ್ಯಾನ ಮಾಡಿದಾಗ, ಆಮೇಲೆ ನಾವು ಉಪವಾಸ ಮಾಡಿದಾಗ, ಉಪವಾಸ ನಿಜವಾಗಿಯೂ ನಮಗೆ ಶಕ್ತಿಯುತವಾಗಿ ಪರಿವರ್ತನೆ ಮಾಡ್ತದೆ. ಉಪವಾಸ ಅಂತ ಹೇಳಿದರೆ ನಾವು ಆಹಾರವನ್ನು ಬಿಟ್ಟು ಬಿಡಬೇಕು ದಿನನಿತ್ಯ ಅಂತ ಅಲ್ಲ. ಆಗಾಗ ಉಪವಾಸ ಮಾಡಿದಾಗ ನಮಗೆ ಎರಡು ವಿಷಯಗಳು ಬರ್ತವೆ. ಒಂದೇನಂತ ಹೇಳಿದರೆ, ಇತರರ ಹಸಿವು ಕೂಡ ನಮಗೆ ತಿಳಿಯುತ್ತದೆ. ಅದರ ಜೊತೆಗೆ ನಮ್ಮ ಆತ್ಮ ಅದು ಶಕ್ತಿಯುತವಾಗ್ತದೆ. ದೇಹ ಕ್ಷೀಣ ಆದರೆ ಚಿಂತಿಲ್ಲ, ಆತ್ಮ ಮಾತ್ರ ಶಕ್ತಿಯುತವಾಗಬೇಕು. ಆತ್ಮಕ್ಕೆ ಶಕ್ತಿ ಸಿಗ್ತದೆ ಈ ಉಪವಾಸದಿಂದ, ಪ್ರಾರ್ಥನೆಯಿಂದ. ಅದಕ್ಕಾಗಿ ಯೇಸು ಸ್ವಾಮಿ ಸ್ವತಃ ದೇವರ ಕುಮಾರರು ನಮಗೆ ತೋರಿಸಿಕೊಟ್ಟಿದ್ದಾರೆ. ನಾವು ಎಷ್ಟು ಈ ಪ್ರಾರ್ಥನೆಯಲ್ಲಿ ದೇವರ ವಾಕ್ಯವನ್ನು ಓದುವುದರಲ್ಲಿ ತಲ್ಲೀನರಾಗ್ತೇವೆ, ಎಷ್ಟು ನಾವು ನಮ್ಮ ಜೀವನದಲ್ಲಿ ಈ ಉಪವಾಸ ಮಾಡುವ ಮುಖಾಂತರ ಆಧ್ಯಾತ್ಮಿಕ ಶಕ್ತಿಯನ್ನು ಬಲಗೊಳಿಸುತ್ತೇವೆ, ಅಷ್ಟು ನಾವು ಈ ದುಷ್ಟ ಶಕ್ತಿಯ ಮೇಲೆ
ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಉಂಟಂತ ಯೇಸು ಸ್ವಾಮಿ ನಮಗೆ ತೋರಿಸಿಕೊಡ್ತಾರೆ. ಸೈತಾನನು ಪ್ರಲೋಭನೆ ತಂದನು. ನಮಗೆ ಅನೇಕ ಪ್ರಲೋಭನೆಗಳು ಬರ್ತವೆ ದಿನನಿತ್ಯ. ನಾನು ತಕ್ಷಣಕ್ಕೆ ಶ್ರೀಮಂತನಾಗಬೇಕು. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಈ ಒಂದು ಪ್ರಲೋಭನೆ ಬಂದ ತಕ್ಷಣ ಅದನ್ನು ಸಾಧನೆ ಮಾಡಲಿಕ್ಕೆ ಯಾವುದೇ ದಾರಿ ಇರಬಹುದು, ಕೆಟ್ಟ ದಾರಿ, ಅನ್ಯಾಯದ ದಾರಿ, ಅನೀತಿಯ ದಾರಿ ಏನೇ ಇರಲಿ, ನಾನು ಒಂದು ಸಲ ಹಣ ಗಳಿಸಿದರೆ ಸಾಕು, ನಾನು ಒಂದು ಸಲ ಶ್ರೀಮಂತನಾದರೆ ಸಾಕು, ನನಗೆ ಅಷ್ಟು ಆಸ್ತಿ ಆದರೆ ಸಾಕು, ಅಧಿಕಾರ ಬಂದರೆ ಸಾಕು, ತಕ್ಷಣಕ್ಕೆ ನಾನು ಶ್ರೀಮಂತನಾಗಬೇಕು ಅಂತ ಪ್ರಲೋಭನೆಗಳು ದಿನನಿತ್ಯ ನಮಗೆ ಬರ್ತವೆ. ಇನ್ನು ಈ ಥರ ಅನೇಕ ರೀತಿಯ ಕೆಟ್ಟ ಯೋಚನೆಗಳು, ಕೆಟ್ಟ ಆಸೆಗಳು ನಮ್ಮ ಮನಸ್ಸಿನಲ್ಲಿ ಬರುತ್ತವೆ. ಹಲವಾರು ಬಾರಿ ನಾವು ಬಲಿಯಾಗುತ್ತೇವೆ. ದೇವರ ಅನುಗ್ರಹ ಇದ್ದರೆ ನಾವು ಅದರ ಮೇಲೆ ಜಯ ಸಾಧಿಸ್ತೇವೆ. ಯೇಸು ಸ್ವಾಮಿ ಈ ತನ್ನ ಪ್ರಾರ್ಥನೆ ಮತ್ತು ಉಪವಾಸದ ಫಲವಾಗಿ ಸೈತಾನನ್ನು ಯಾವ ರೀತಿ ಸೋಲಿಸಿದರು ಎಂಬ ಒಂದು ವಾಕ್ಯವನ್ನು ಓದಿ ಧ್ಯಾನ ಮಾಡುತ್ತಿರುವಾಗ ನಾವು ಕೂಡ ದೇವರಲ್ಲಿ ಪ್ರಾರ್ಥಿಸುವ. ಇಂಥ ಸಂದರ್ಭದಲ್ಲಿ ನಮಗೆ ಬೇಕಾದಂಥ ಜಾಣ್ಮೆ ಸಿಗಲಿ, ಆಮೇಲೆ ದೃಢವಾದಂಥ ಮನಸ್ಸು ನಮ್ಮಲ್ಲಿ ಇರಲಿ, ನಮ್ಮ ಮನುಷ್ಯ ಸ್ವಭಾವದಿಂದ ಏನೇ ಆಸೆ ಹುಟ್ಟಿಕೊಂಡು ಬಂದರೂ ಕೂಡ ಅದರ ಮೇಲೆ ಜಯ ಸಾಧಿಸಲು ಬೇಕಾದಂಥ ಶಕ್ತಿ ನಮಗೆ ಸಿಗಲಿ ಅಂತ ಈ ಸಮಯದಲ್ಲಿ ನಾವು ಪ್ರಾರ್ಥಿಸುವ. ಕರ್ತರಾದ ದೇವರೇ, ನಿಮ್ಮ ಪುತ್ರರು ಈ ಭೂಲೋಕಕ್ಕೆ ಬಂದು ನಮ್ಮ ವಿಮೋಚನೆಯನ್ನು ಮಾಡುವುದಕ್ಕಿಂತ ಮುಂಚೆ ಉಪವಾಸ ಮಾಡಿದರು, ಪ್ರಾರ್ಥನೆ ಮಾಡಿದರು, ಧ್ಯಾನ ಮಾಡಿದರು, ನಿಮ್ಮ ಸಂಪರ್ಕದಲ್ಲಿದ್ದರು. ಆ ಸಂದರ್ಭದಲ್ಲಿ ಬಂದಂಥ ಆ ದುಷ್ಟ ಶಕ್ತಿಯ ಮೇಲೆ ಜಯ ಸಾಧಿಸಿದರು, ಎಲ್ಲ ಪ್ರಲೋಭನೆಗಳ ಮೇಲೆ ಜಯ ಸಾಧಿಸಿದರು. ನಮ್ಮ ನಿತ್ಯ ಜೀವನದಲ್ಲಿ ಅನೇಕ ಬಾರಿ ಇಂಥ ಸಂದರ್ಭಗಳು ಬರುತ್ತವೆ. ಆ ಸಂದರ್ಭದಲ್ಲಿ ಅದನ್ನು ತಿಳಿದುಕೊಳ್ಳಲು ಬೇಕಾದಂಥ ಮನಸ್ಸಿನ ಬುದ್ಧಿಶಕ್ತಿಯನ್ನು, ಜಾಣ್ಮೆಯನ್ನು ನೀಡಿರಿ. ಅದೇ ಪ್ರಕಾರ ದಿಟ್ಟ ನಿರ್ಧಾರವನ್ನು ಹಿಡಿದು ನಾವು ದುಷ್ಟ ಶಕ್ತಿಯ ಮೇಲೆ ಜಯ ಸಾಧಿಸಲು ಬೇಕಾದಂಥ ಆ ಒಂದು ಧೈರ್ಯವನ್ನು, ಶಕ್ತಿಯನ್ನು ನಮಗೆ ನೀಡಿರಿ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿಮ್ಮ ವಾಕ್ಯವನ್ನು ಆಲಿಸ್ತಿರುವಂಥ ಎಲ್ಲ ಭಕ್ತಾದಿಗಳ ಮೇಲೆ ನಿಮ್ಮ ಆಶೀರ್ವಾದವನ್ನು ಸುರಿಸಿರಿ. ದೇಹದ ಆರೋಗ್ಯ, ಮನಸ್ಸಿನ ನೆಮ್ಮದಿಯನ್ನು ಅವರಿಗೆ ನೀಡಿರೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ, ಆಮೇನ್.